ಪುತ್ತೂರಿನ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಪತ್ತನಾಚೆಯಂದು ದೇವರ ಬಲಿ ಉತ್ಸವ ವಾಡಿಕೆಯಂತೆ ದೀಪಾವಳಿ ಅಮಾವಾಸ್ಯೆ ದಿನದಂದು ಸಂಪ್ರದಾಯದಂತೆ ಆರಂಭಗೊಂಡಿದೆ. ಕಳೆದ ರಾತ್ರಿ ಶ್ರೀ ದೇವರ ಬಲಿ ಹೊರಟು ದೀಪಾವಳಿ ಉತ್ಸವ ನಡೆಯಿತು. ದೇವಳದ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಆಗಿರುವ ಪ್ರಧಾನ ಅರ್ಚಕರು ವೇದಮೂರ್ತಿ ವಿಎಸ್ ಭಟ್ ಮತ್ತು ವೇದಮೂರ್ತಿ ವಸಂತ ಕಿದಿಯಾಲ ಅವರ ನೇತೃತ್ವದಲ್ಲಿ ಉತ್ಸವಾದಿಗಳು ನಡೆಯಿತು. ದೇವಳದ ಪ್ರಾಕಾರ ಗುಡಿಗಳಲ್ಲಿ ಹೂವಿನ ಪೂಜೆ ನಡೆಯಿತು. ಬಳಿಕ ದೇವಳದ ನಡೆಯಲ್ಲಿ ಅವಲಕ್ಕಿಯನ್ನ ಸೇರಿನಲ್ಲಿ ಅಳತೆ ಮಾಡುವ ಸಂಪ್ರದಾಯವೂ ನಡೆಯಿತು. ಇದಾದ ಬಳಿಕ ಮಹಾಪೂಜೆಯೂ ಕೂಡ ನಡೆಯಿತು. ಮಹಾಪೂಜೆಯ ಬಳಿಕ ಶ್ರೀದೇವರ ಉತ್ಸವದ ಸಂದರ್ಭದಲ್ಲಿ ಬ್ರಹ್ಮವಾಕರು ದೇವರ ಉತ್ಸವ ಮೂರ್ತಿಯನ್ನ ತಲೆಯ ಮೇಲೆ ಇಡುವ ಮೊದಲು ಶ್ರೀ ದೇವಸ್ಥಾನದ ಧ್ವಜಸ್ತಂಭದ ಬಳಿಯ ಕೊಡಿಮರದ ಬಳಿ ಬಲೀಂದ್ರ ಕಂಬ ಹಾಕಿ ಅದರಲ್ಲಿ ಹಣತೆಯನ್ನ ಬೆಳಗಿಸಲಾಯಿತು. ಭಕ್ತಾದಿಗಳು ದೇವಾಲಯದ ಸುತ್ತಲೂ ಹಣತೆಯನ್ನ ಬೆಳಗಿಸಿದ್ರು. ದೇವಳದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಕೇಶವ ಪ್ರಸಾದ್ ಮುಳಿಯಾ, ಸದಸ್ಯರಾದ ಶೇಖರ್ ನಾರಾವಿ, ಡಾಕ್ಟರ್ ಸುಧಾ ಎಸ್ ರಾವ್, ರವೀಂದ್ರನಾಥ್ ರೈ ಬಳ್ಳಮಜಲು ಸೇರಿದಂತೆ ಹಲವಾರು ಮಂದಿ ಭಕ್ತರು ಉಪಸ್ಥಿತರಿದ್ದರು.